ಅಪಘಾತದ ತಾಣವಾಗುತ್ತಿದೆ ಯಯ್ಯಾಡಿ ಜಂಕ್ಷನ್. ಅಪಘಾತ ತಡೆಯಲು ಬೇಕಾಗಿದೆ ಬ್ಯಾರಿಕೇಡ್. ಹೌದು, ಮಂಗಳೂರಿನ ಯಯ್ಯಾಡಿ ಜಂಕ್ಷನ್ ಇದೀಗ ಅಪಘಾತದ ತಾಣವಾಗುತ್ತಿದೆ. ಇಲ್ಲಿ ಅಪಘಾತವಾಗುವುದಕ್ಕೆ ಲೆಕ್ಕವೇ ಇಲ್ಲದಂತಾಗಿದೆ. ವಾರಕ್ಕೆ ಒಂದು ಅಪಘಾತವಾದರೂ ಸಂಭವಿಸುತ್ತೆ. ಅದೆಷ್ಟು ವಾಹನ ಸವಾರರು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಎಂಬುದಕ್ಕೆ ಲೆಕ್ಕವಿಲ್ಲದಂತಾಗಿದೆ. ಇನ್ನು ಗಂಭೀರವಾಗಿ ಅಪಘಾತ ಸಂಭವಿಸಿ ವಾಹನ ಸವಾರರ ಸ್ಥಿತಿ ಹೇಳಲು ಸಾಧ್ಯವಿಲ್ಲದಂತಾಗಿದೆ. ಎದುರು ಜಂಕ್ಷನ್ ನಲ್ಪ ಸಹಜವಾದ ಸೇವ್ ಮಾಡ್ಕೊಡು ದಯಪಂಡ ನಾಲ್ ಮಾರ್ಗ ಸೇರ್ ನಲ್ಪ ಒಂಜಿ ವೆಹಿಕಲ್ ಸಡನ್ ಬರ್ಪುಂಡು ಸಾಮಾನ್ಯವಾಗಿ ಅಂಚಾದ ರೋಡ್ಗೆ ಎಂಟ್ರಿ ಆಪುನ ಭಾರಿ ಜಾಗ್ರತೆ ಮಲ್ತದ್ದು. ಮೇನ್ ರೋಡ್ ವೆಹಿಕಲ್ ಉಂಡ ಇಜ್ಜ ತೂದಾಯಿ ಬೊಕ್ಕ ಆಯನ ಗಾಡಿನ ತೆಪ್ಪೋಡು ಬೊಕ್ಕ ಕಟ್ಟು ಮಲ್ಪುನ ಕೊಲ್ಲ ಅಂಚಿನ ದಯಪಂಡ ಮೇನ್ ರೋಡ್ ಬರ್ಪುನ ಸಹಜವಾದ ಒಂಜಿ ಸ್ಪೀಡ್ ಉಡುಪೆ ಅಂಚಾದ ಕಟ್ಟು ಮಲ್ಪುನಕ್ಲೊಂತೆ ತಾಳ್ಮೆ ದೆತ್ತೊಂದು ಖಂಡಿತವಾದ ಆಯನ ಗಾಡಿ ಬರೋಡು ತುಂಬ ಎಂಕ್ಲೆ ಪಾಸ್ ಆಗಲಿ ಬಂದಿನ 100% ಗ್ಯಾರಂಟಿ ಇತ್ತಿನ ಮಾತ್ರ ಕಟ್ಟು ಮಲ್ಪೋಡು ಇಜಿನ ದಯಪಂಡ ಮೇನ್ ರೋಡ್ ದಕ್ಲೆಗೆ ಬುಡ್ತು ಕೊರೋಡು ಆಪುಂಡು ದಯಪಂಡ ಒಂಜಿ ಸೆಕೆಂಡ್ದ ಬೇಲೆ ಒಂಜಿ ಕ್ಷಣಕ್ಕೆ ದಾದ ಆಪುಂಡು ಪಂಡ್ರೆ ಆಪುಜಿ ಲಾಸ್ಟ್ ಮೂಮೆಂಟ್ ಆಕ್ಚುಲಿ 2 ವೀಲರ್ ತಕ್ಲೆ ಅಟ್ಲಿ ದಾಲ ಮಲ್ಪರ ಆಪುಜಿ ಆಕಲು 60-80 ಪೂರ ಬರ್ತಾರ ಮುಖ ಎಂಕಲ್ನ ಈ ಜಂಕ್ಷನ್ ಇಡು ಸಾಮಾನ್ಯವಾದ ರಡ್ಡು ನೈಟ್ಲ ಗಾಡಿ ಉಂಟಾವೆ ದಯಪಂಡ ಅವು ಮೇನ್ ರೋಡ್ ಅದು ಏರ್ಪೋರ್ಟ್ ಬೋಪಿನಕುಲು ರೆಗ್ಯುಲರ್ ಅದು ಫಾಸ್ಟ್ ಆದೇ ಪೋಪೇರು ಓಲಾಂಡಲ ಎಂಕಲ ಜನಪ್ರತಿನಿಧಿನಕುಲು ಅತ್ತನ್ನ ಮಿನಿಸ್ಟರ್ನಕುಲು ಬರ್ಪುನಾನಿ ಮಾತ್ರ ಆಕಲು ಪೊಲೀಸ್ ಎಂಕ್ಲೆಗ್ ಗಾಡಿ ಪೂರ ತೆಪ್ಪವೇರು ರೋಡ್ ಹಿಡಿದು ಬಾಕಿ ಟೈಮ್ ಪ್ರತಿ ಒಳ್ಳೆ ರಸ್ತೆ ಹಿಡಿದೀಪೇರು ಪಂಚಾಯತ್ ಹತ್ರ ಮುಲ್ಪ ಒಂಜಿ CC ಕ್ಯಾಮರಾದ ಅಗತ್ಯ ಉಂಟು ದಯಪಂಡ ಮುಲ್ಪ ಏಪಲ ಆಕ್ಸಿಡೆಂಟ್ ಆಪುಡು ಆಕ್ಸಿಡೆಂಟ್ ಆಯ್ಬೊಕ್ಕ ಆಕ್ಸಿಡೆಂಟ್ ಆಯ್ನ ಗಾಡಿ ತಕ್ಕಲು ಪೊಕ್ಕಡೆ ನಿನ್ನ ಎನ್ನ ಬಂದು ಗಲಾಟೆ ಮಲ್ಪುನಿರ್ದು ಒಂಜಿ ಸರಿಯಾಯಿನ ಪ್ರೂಫ್ ಇತ್ತಂಡ ಒಂಜಿ ನೆಕ್ಸ್ಟ್ ಇಂದು ಆಪುಂಡು ಅತ್ತನ್ನ ಏರಾಂಡ್ಲ ಒಂಜಿ ತಾಗಾದ ಬಲ್ತೇರು ಅಂಚಿನ ಸಂದರ್ಭ ಹೆಲ್ಪ್ ಆಪು ಅದು ಎಂಕು ಜಿಲ್ಲಾಡಳಿತ ಒಂಜಿ ರಿಕ್ವೆಸ್ಟ್ ಮಾಡ್ಕೊಂಡು ಪೊಲೀಸ್ ಇಲಾಖೆಡ ಇಡೀ ಒಂಜಿ ಇಜ್ಜಿ ಸರ್ ಏರ್ಲ ಬರ್ತದೆ ಈಕನ ಕಾರ್ಪೊರೇಟರ್ ಅವಡಿಗೆ ಎಲ್ಲಿಯ ಮಟ್ಟದ ಜನಪ್ರತಿನಿಧಿ ಮಟ್ಟ ಕಾರ್ಪೊರೇಟರ್ ಒಕ್ಕ ಇಜ್ಜಿ ಆರೆಗ್ ವಿಷಯನೇ ತೆರಿವಿಜ್ಜಿ ದಯಪಂಡ ಆರೆಗ್ ಮೇನ್ ಜಂಕ್ಷನ್ ಉಂಟು ಅರ್ನ ಕ್ಷೇತ್ರದ ಕದ್ರಿ ಪದವು 22ನೇ ವಾರ್ಡದ ಮೇನ್ ಜಂಕ್ಷನ್ ಒಂದು ಬೊಕ್ಕ ಪದಂಗಡಿ ಇಟ್ಲ ಇತ್ತೆ ಒಂಜಿ ಕಾನ್ಸ್ಟೇಬಲ್ ಉಂಟಾದೇರು ಮುಲ್ಪಲ ಮೇನ್ ರೋಡ್ ಒಂಜಿ ಬಯ್ಯದ ಪೊರ್ತುಡು ಅಂಡಲ ಒಂಜಿ ಕಾನ್ಸ್ಟೇಬಲ್ನ ಪೊಲೀಸ್ ಇಲಾಖೆ ಉಂತಾವಡು ದಯಪಂಡ ರಿಕ್ವೆಸ್ಟ್ ಮಲ್ತಿದ್ದು ದಯಪಂಡ ಮುಲ್ಪ ರಡ್ಡು ಒಂಜಿ ಗಾಡಿ ಉಂಟುಂಡತೊಲೆ ನಾನೊಂಜಿ ಗಾಡಿ ಫಸ್ಟ್ ಕೇಸ್ ಪಾಸ್ ಆಯ್ರ ಆಪುಜಿ ದಯಪಂಡ ಮೇನ್ ರೋಡ್ಗು ಉಲೈದ ಮಾರ್ಗಗಳನ್ನ ಮಲ್ಲಜ್ಜಿ ಅಯ್ಯರೇ ಅವಡ ಅಕಲು ಉಲೈದ ಮಾರ್ಗೋಡ್ ಪೂರ್ ಪಾರ್ಕಿಂಗ್ ಮಲ್ಪಾಡು ಅವಶ್ಯಕತೆ ಇತ್ತಿಲ್ಲ ಅದೇ ಸರ್. ಇಲ್ಲಿ ಯಯ್ಯಾಡಿಯಲ್ಲಿ ಪದೇ ಆಗುತ್ತಿರುವ ರಸ್ತೆ ಅಪಘಾತ ಬಗ್ಗೆ ಹೇಳಲು ಬಯಸುವುದೇನೆಂದರೆ ಈಗ ತಾನೇ ಈ ಚತುಷ್ಪಥ ರೋಡ್ ಆದ ನಂತರ ನಮ್ಮ ಊರಿನಲ್ಲಿ ಆಗಾಗ ಅಪಘಾತ ಆಗುತ್ತದೆ. ಅದಕ್ಕೆ ಕಾರಣ ಸ್ಪೀಡಲ್ಲಿ ಬರುತ್ತಿರುವ ಗಾಡಿಗಳು ಮತ್ತು ಈ VIP ರೋಡ್ ಆದ ಕಾರಣ ರಂಬ್ಲರ್ಸ್ ಕೂಡ ಅಳವಡಿಕೆ ಮಾಡಲಿಲ್ಲ. ಆದರೆ ಈ VIP ರೋಡ್ ಅಂತ ಹೇಳಿ ನಮ್ಮ ಸಾರ್ವಜನಿಕರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಅಂದರೆ ತುಂಬ ಸ್ಪೀಡಲ್ಲಿ ಬಂದು ವೆಹಿಕಲ್ಗಳೆಲ್ಲ ಒಂದು ದಂಡೆಕೆರೆಗೆ ಹೋಗುವ ರಸ್ತೆ ಒಂದು ನಡುವಿನಲ್ಲಿ ಆ ಟರ್ನಲ್ಲಿ ತಿರುವಿನಲ್ಲಿ ಯಾವಾಗಲೂ ಅಪಘಾತ ಆಗ್ತಿದೆ. ಮತ್ತು ಫುಟ್ಪಾತಲ್ಲಿ ತುಂಬ ವೆಹಿಕಲ್ ನಿಲ್ಲಿಸಿದ ಕಾರಣ ತುಂಬ ಅಸ್ತವ್ಯಸ್ತವಾಗಿದೆ. ಮತ್ತೊಂದು CC ಕ್ಯಾಮರಾ ಇಲ್ಲಿ ಇದ್ದರೆ ತುಂಬ ಅಗತ್ಯ ಅಂತ ನನಗೆ ಕಾಣಿಸ್ತಿದೆ. ಅಂದರೆ ಪ್ರತಿನಿತ್ಯ ಇಲ್ಲಿ ಅಪಘಾತಗಳು ಸಂಭವಿಸುತ್ತಿದ್ದರಿಂದ ತುಂಬ ಅನಾನುಕೂಲವಾಗಿದೆ ಎಲ್ಲ ಸಾರ್ವಜನಿಕರಲ್ಲಿ. ಈ ಸಂದರ್ಭದಲ್ಲಿ ನಾನು ಏನು ಹೇಳೋದಂದರೆ ದಯವಿಟ್ಟು ಒಂದು ಅತಿ ಸ್ಪೀಡಲ್ಲಿ ಬಂದು ಗಾಡಿಯನ್ನು ಚಲಾಯಿಸಬೇಡಿ. ಒಂದು 40ರಿಂದ 30-40 ಆಸುಪಾಸು ಬಂದರೆ ಅಪಘಾತವನ್ನು ತಡೆಯಬಲ್ಲದು ಎಂದು ನನ್ನ ಅಭಿಪ್ರಾಯ. ಅಂದರೆ ಇಲ್ಲಿ ನಾನು ಇಲ್ಲಿ ಅಂಗಡಿಯಲ್ಲಿ ಇರೋದ್ರಿಂದ ನಾನೊಂದು ಯಾವಾಗಲೂ ಇಲ್ಲಿ ಅಪಘಾತ ಆಗುವುದನ್ನು ನೋಡಿ ತುಂಬ ಬೇಸರ ಪಡ್ತಿದ್ದೇವೆ. ಆದರೆ ಆದ ಕಾರಣ ನಿಮ್ಮಲ್ಲಿ ಒಂದು ವಿನಂತಿ ಏನೆಂದರೆ ಜಾಸ್ತಿ ಸ್ಪೀಡಲ್ಲಿ ಬರದೆ, ಅಂದರೆ ಇದು ಜಂಕ್ಷನ್ ಆದ ಕಾರಣ ಮತ್ತೊಂದು ಒಳಗೆ ಒಂದು ಹೋಗುವ ರೋಡ್ ಇದ್ದ ಕಾರಣ
ಏರ್ಪೋರ್ಟಿಂದ ಮೇನ್ ರೋಡಲ್ಲಿ ಬರುವವರಿಗೆ ಗೊತ್ತಾಗೋದಿಲ್ಲ. ಇಲ್ಲಿ ಬರುವ ತಕ್ಷಣ ಒಳಗೆ ಒಂದು ರೈಟಿಗೆ ಒಂದು ಡೈವರ್ಷನ್ ಇದೆ. ಆ ಕಾರಣದಿಂದ ಅಪಘಾತಗಳು ತುಂಬ ಸಂಭವಿಸುತ್ತದೆ ನನ್ನ ಅನಿಸಿಕೆ. ನಗರದ ಎಐಡಿ ಜಂಕ್ಷನ್ನಲ್ಲಿ ಅಪಘಾತ ಸಾಮಾನ್ಯವಾಗಿ ಬಿಟ್ಟಿದೆ. ಪದವಿನಂಗಡಿಯಿಂದ ಕೆಪಿಟಿ ಜಂಕ್ಷನ್ ತನಕ ಸಾಗುತ್ತಿರುವ ವಾಹನಗಳು ಹೆಚ್ಚಿನ ವೇಗದಲ್ಲಿ ಹಾದು ಹೋಗುವ ಕಾರಣ ಇಲ್ಲಿ ಆಕ್ಸಿಡೆಂಟ್ಗಳು ಸರ್ವೇ ಸಾಮಾನ್ಯ ಎಂಬಂತಾಗಿದೆ. ಇದು 4 ರಸ್ತೆಗಳನ್ನ ಸೇರುವ ಪ್ರಮುಖ ಜಂಕ್ಷನ್. ದಂಡಿಕೇರಿಯ ಮಾರ್ಗವಾಗಿ ನಿರಂತರ ವಾಹನ ಸಂಚಾರ ಇರ್ತದೆ. ಈಚೆ ಬಾರಬೇಲ್ನಿಂದಲೂ ವಾಹನಗಳು ಬರುತ್ತಿರ್ತವೆ. ಇದೇ ಕಾರಣದಿಂದಾಗಿ ಸಂಚಾರ ದಟ್ಟಣೆ ಹೆಚ್ಚಾಗಿರುತ್ತದೆ. ಸುಗಮ ಸಂಚಾರಕ್ಕೆ ಪೂರಕವಾಗಿ ಕಾಣಿಸುವ ಏರ್ಪೋರ್ಟ್ ರೋಡ್ನಲ್ಲಿ ಸಹಜವಾಗಿ ಅತಿ ವೇಗದಲ್ಲಿಯೇ ಸಂಚರಿಸುತ್ತಾರೆ. ಇದು ಅಪಘಾತಕ್ಕೆ ಮೂಲವಾಗುತ್ತದೆ. ಆದುದರಿಂದ ಇಲ್ಲಿ ವೇಗ ನಿಯಂತ್ರಕದ ಅವಶ್ಯಕತೆ ಇದೆ. ಕೆಲವೊಂದು ಸಮಯಗಳ ಹಿಂದೆ ಇಲ್ಲಿ ಬ್ಯಾರಿಕೇಡ್ ಅಳವಡಿಸಲಾಗಿತ್ತು. ಇದರಿಂದಾಗಿ ಅಪಘಾತಗಳೇ ಇಲ್ಲ ಎಂಬಂತಾಗಿತ್ತು. ಏಕಾಏಕಿ ಬ್ಯಾರಿಕೇಡ್ ಅನ್ನ ಪಕ್ಕದ ರಸ್ತೆಗೆ ಎಸೆದಿದ್ದಾರೆ. ಇದರ ದುಷ್ಪರಿಣಾಮವನ್ನ ವಾಹನ ಸವಾರರು ಇದೀಗ ಎದುರಿಸುತ್ತಿದ್ದಾರೆ. ಎಐಡಿ ಜಂಕ್ಷನ್ ಸಮೀಪದಲ್ಲೇ ಮದ್ಯದಂಗಡಿಗಳಿದ್ದಾವೆ. ಈ ಅಂಗಡಿಗಳಿಗೆ ಶನಿವಾರ ಮತ್ತು ಭಾನುವಾರದಂದು ಗ್ರಾಹಕರು ಅಧಿಕವಾಗಿ ಬರ್ತಾರೆ. ಈ ದಿನಗಳಲ್ಲಿ 2 ಬದಿಯಲ್ಲೂ ವಾಹನಗಳನ್ನ ನಿಲ್ಲಿಸಿ ಹೋಗ್ತಾರೆ. ಇದು ಟ್ರಾಫಿಕ್ ಜಾಮ್ಗೆ ಕಾರಣವಾಗ್ತದೆ. ಟ್ರಾಫಿಕ್ ಪೊಲೀಸರು ಹಾಗೂ ಮಹಾನಗರ ಪಾಲಿಕೆಯ ಆಡಳಿತಗಾರರು ಗಮನ ಹರಿಸಬೇಕಾಗಿದೆ. ಯಾವಾಗ ಆಕ್ಸಿಡೆಂಟ್ ಆಗ್ತಾ ಉಂಟು, ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಯಾವ ಟೈಮ್ ಅಂತಿಲ್ಲ. ಮತ್ತು ಅದಕ್ಕೆ ವ್ಯವಸ್ಥೆ ಇಲ್ಲ. ಯಾವತ್ತು ಬ್ಯಾರಿಗೇಡ್ ಅದು ಕಟ್ಟಾಗಿದೆ, ಸರಿಯಾಗಿಲ್ಲ. ಅದು ಅದ ಕಾರಣ ಪೊಲೀಸರು ಅಲ್ಲಿ ಯಾರಾದರೂ ನಿಂತರೆ ಅದೇ ಒಳ್ಳೆಯದು. ಮತ್ತೆ ಆಕ್ಸಿಡೆಂಟ್ ಆದರೆ ಬೆಳಿಗ್ಗೆ ಯಾರು ಅರ್ಜೆಂಟ್ ಇಲ್ಲ. ಮತ್ತು ಪೊಲೀಸ್ನವರಿಗೆ 100ಗೆ ಫೋನ್ ಮಾಡಿ ವ್ಯಾನ್ ಕಳಿಸ್ಕೊಂಡು ಹೋಗಿ ಮಾಡ್ತೀವಿ. ತುಂಬ ಆಯಿತು, ಒಂದು 10-15 ಆಗ್ತಾ ಉಂಟು. ಒಂದು ದಿನಕ್ಕೆ 1-2 ಆಗ್ತಾ ಉಂಟು. ಒಂದೊಂದು ವಾರದಲ್ಲಿ ಒಂದಾದರೂ ಆಗ್ತಾ ಇರ್ತದೆ. ನೀವೇ ಕರ್ಕೊಂಡು ಹೋಗ್ತೀರಾ ಅದನ್ನೆಲ್ಲ ನೋಡುವ? ನಾವೆಲ್ಲ ಏನಾದರೂ ವ್ಯವಸ್ಥೆ ಮಾಡ್ತೇವೆ ಅರ್ಜೆಂಟ್ ಬೆಳಿಗ್ಗೆ. ಅದು ಬಾಕಿ ಟೈಮೆಲ್ಲ ರಿಕ್ಷಾದವರು ಯಾರಾದರೂ, ಕೆಲವರು ರಿಕ್ಷಾದವರು ಬರೋದಿಲ್ಲ, ಕೆಲವರು ಬರ್ತಾರೆ, ಎಲ್ಲ ಉಂಟು ಹಾಗೆ. ಅಪಘಾತ ಕಾರಣ ಏನು ಸರ್? ಕಾರಣ ಸ್ಪೀಡ್ ಬಂದು ಬ್ರೇಕ್ ಆಗುತ್ತೆ. ಮತ್ತು ಡಬ್ಬ ಆಚೆ ಈಚೆಯಿಂದ ಬರ್ತಾರೆ, ಹೊಡಿತಾರೆ. ಆ ಕಡೆಯಿಂದ ಬರ್ತದೆ. ಮೊನ್ನೆ ಕಾರ್ ಒಂದು ಆಗಿ ಅದು ನೋಡಿ. ಇದಕ್ಕೆ ಮುಂದಿನ ಕ್ರಮ ಏನಾದ್ರು ತಗೊಂಡಿದ್ದಾರೆ ಜನಪ್ರತಿನಿಧಿಗಳು? ಜನ ಯಾರಾದ್ರು ನಿಲ್ಲಬೇಕು. ಒಬ್ಬರು ಜನಪ್ರತಿನಿಧಿಗಳು ಅಂದರೆ ಮತ್ತೆ ಅವರಿಗೆ ಹೇಳಿ ಸಾಕಾಯಿತು. ಅದಕ್ಕೆ ಏನೋ ವ್ಯವಸ್ಥೆ ಮಾಡಿ ಅಂತ ಹೇಳುವಾಗ ಮಾಡೋದಿಲ್ಲ. ಸ್ಪೀಡ್ ಬರ್ತಾರೆ, ಒಂದು ಹಂಸ ಆಗ್ಬೇಕು, ಅಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆವತ್ತೊಂದು ಆಕ್ಸಿಡೆಂಟ್ ಆಗುವ ಅಲ್ಲಿ ನಮ್ಮ ಅಂಗಡಿಯಲ್ಲಿ ಆಕ್ಸಿಡೆಂಟ್ ಕಾರ್ ನಾವು ಹೊಡಿಸ್ಕೊಂಡು ಹೋಗಿಸಿದ್ದು ಗಾಡಿಯಲ್ಲಿ ನಾವು ಆಕ್ಸಿಡೆಂಟ್ ಆಗುವಾಗ ಪೊಲೀಸರಲ್ಲಿ ಮತ್ತೆ ಇಲ್ಲೊಂದು ಪರ್ಮನೆಂಟ್ ಪೊಲೀಸ್ ನಿಲ್ಲಿಸಬೇಕು. ಮಿನಿಸ್ಟರ್ ಅವ್ರು ಬರುವಾಗೆಲ್ಲ ಪೊಲೀಸ್ನವ್ರು ರೆಡಿ ಆಗ್ತಾರೆ, ಮತ್ತೆ ಇಲ್ಲ ಮತ್ತೆ ಹೋಗ್ತಾರೆ ಅವರು. ಹಾಗೆ ಪೊಲೀಸ್ ವ್ಯವಸ್ಥೆಯಲ್ಲಿ ಬೇಕು. ಟ್ರಾಫಿಕ್ ಕ್ರಾಸಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆಲ್ಲ. ಮಕ್ಕಳು ಆಚೆ ಈಚೆ ಎಲ್ಲ ಕ್ರಾಸ್ ಮಾಡಲಿಕ್ಕೆ ಭಾರಿ ಕಷ್ಟ ಉಂಟು. ಅದರ ಬಗ್ಗೆ ನೀವೇನಾದರೂ ಅವರಿಗೆ ಪೊಲೀಸ್ ಇಲಾಖೆ ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆಗಲಿಕ್ಕೆ ಕಾರಣ ಇಲ್ಲಿ ಅಂದರೆ ಆ ಡಿವೈಡರ್ ಸಹ ಅಗಲ ಉಂಟು. ಮತ್ತು ಒಂದು ಸೈಡ್ನಿಂದ ಬರುವವರು ಭಯಂಕರ ಸ್ಪೀಡ್ನಿಂದ ಬರುವುದು, ಇನ್ನೊಂದು ಸೈಡ್ನವರು ಅಡ್ಡಕ್ಕೆ ಕ್ರಾಸ್ ಮಾಡೋದು. ಇನ್ನೊಂದು ಇಲ್ಲಿ ಹಂಸ ಆಗೋದಿಲ್ಲ ಮಾತ್ರ. ಎಷ್ಟು ಸಲ ನಾವು ಪೊಲೀಸ್ನವರಿಗೆ ಮನವಿ ಮಾಡಿದರೆ ಸಹ ಹಂಸ ಒಂದು ಆಗೋದಿಲ್ಲ. ಕಾರಣ ಏನಂದರೆ VIP ಗಳಿಗೆ ತೊಂದರೆ. ಈ VIP ಗಳಿಗೆ ತೊಂದರೆ ಅಂತ ಹೇಳಿ 3-4 ದಿವಸಕ್ಕೆ ಆಕ್ಸಿಡೆಂಟ್ ಆಗುವಾಗ 2-3 ಗೊತ್ತೇ ಆಗೋದಿಲ್ಲ ಪೊಲೀಸ್ನವರಿಗೆ. ಅಂದರೆ ನಾವೇ ಅಡ್ಜಸ್ಟ್ಮೆಂಟ್ ಮಾಡಿ ಅಲ್ಲಿ ಮಾಡಿ ಕಳಿಸಿದ್ವಿ. ಕೆಲವೆಲ್ಲ ನಿನ್ನೆ ಒಬ್ಬನಿಗೆ ಭಾರಿ ತಾಗಿದೆ, ಮೊನ್ನೆ ಒಬ್ಬನಿಗೆ ಭಾರಿ ತಾಗಿದೆ. ಎಂಥ ಅವಸ್ಥೆ. VIP ಗಳಿಗೋಸ್ಕರ ಇದು ಹಂಸ ಆಗೋದಿಲ್ಲ ಹೇಳಿದರೆ ಅದಕ್ಕೆ ಒಂದು ಕಾರಣ ಬೇಕು. VIP ಬರೋದು 1-2 ಜನ, ಅದಕ್ಕೆ ಹಂಸ ಆಗಲಿಕ್ಕಿಲ್ಲ. ಎಂತ ಭಾರಿ ಒಂದು ವಿಚಿತ್ರ. ಎಷ್ಟು ಆಕ್ಸಿಡೆಂಟ್, ಎಷ್ಟು ಜನರಿಗೆ ಶಾಕ್. ಕೆಲವು ಜನರದ್ದು ಕಾಲು ಹೋಯಿತು, ಕೆಲವು ಜನರ ಸೊಂಟ ಹೋಯಿತು, ಕೆಲವು ಜನ 1-2 ಡೆತ್ ಸಹ ಆಗಿದೆ. ಜನಪ್ರತಿನಿಧಿಗಳು ಯಾರು ಬರಲಿಲ್ಲ? ಅಲ್ಲ, ಜನಪ್ರತಿನಿಧಿಗಳಿಗೆ ಹೇಳಿದರೆ ಸಹ ಅದು ಗೊತ್ತಾಗೋದಿಲ್ಲ. ಅಂದರೆ ಅವರು ಒಮ್ಮೆಗೆ ಅದೇನಾದರೂ ಮಾಡುವ ಅಂತ ಪೊಲೀಸ್ನವ್ರು ಬಂದರು, ನೋಡಿದ್ರು, ಹೋದರು. ಆ ಗೇಟ್ ಒಂದು ಹಾಕಿದ್ರು, ಅದಕ್ಕೆ ಸೊಂಟಕ್ಕೆ ಬಲ್ಲ ಇಲ್ಲ. ನೋಡಿ ಆ ಗೇಟನ್ನು ನೋಡಿ, ಅದು ಕಲ್ಲೆಲ್ಲ ಇಟ್ಟು ಎಂತ ಅದು. ನಿಮ್ಮ ಬೇಡಿಕೆ ಅಂತ? 1-2 ಹಂಸ ಹಾಕಬೇಕು.
ಎಂತ ಸಹ ಇರಲಿ ಹಂಸ ಹಾಕಿ ಒಂದು ಚಂದದಲ್ಲಿ ವ್ಯವಸ್ಥೆ ಮಾಡಿದರೆ ಗಾಡಿ ಸ್ಲೋ ಆಗ್ತದೆ. ಒಟ್ರಾಶ್ ಬರುವುದಲ್ಲ, ಅವರು ಕೇರಳ ಸೈಡ್ನಿಂದ ಬರುವುದು. ಅವರಿಗೆ ಸ್ಪೀಡಿನ ಬೇರೆ ವಿಷಯ ಅಂದರೆ ಅವರಿಗೆ ಮೈಂಡಲ್ಲಿ ಅಂತ ಇರ್ತದೆ, ಇದು ಕ್ಲೀನ್ ರೋಡ್ ಉಂಟು. ಅವರಿಗೆ ಎಂತ ಗೊತ್ತುಂಟು, ಇಲ್ಲಿ ಇಷ್ಟು ಜನಸಂಖ್ಯೆ ಉಂಟು, ಇಷ್ಟು ವೆಹಿಕಲ್ ಉಂಟು, ಇಷ್ಟು ಕ್ರಾಸ್ ಆಗ್ತದೆ, ಯಾರಿಗೆ ಸಹ ಗೊತ್ತಾಗೋದಿಲ್ಲ. ಅದೊಂದು ಎಂತ ವ್ಯವಸ್ಥೆ ಮಾಡಬೇಕು. ನಾವು ಏನು ಮಾತಾಡಲಿಕ್ಕೆ ಆಗೋದಿಲ್ಲ. ಆಕ್ಸಿಡೆಂಟ್ ಆಗುವಾಗ ನೀರು ಕೊಡೋದು, ಏನಾದರೂ ವ್ಯವಸ್ಥೆ ಮಾಡಿ ಕಳಿಸು, ಇಷ್ಟೇ ನಮ್ಮ ಕೆಲಸ. ನಾವೆಂತ ಮಾಡಲಿಕ್ಕೆ. ಟ್ರಾಫಿಕ್ ಪೊಲೀಸ್ ಬೇಕು ಅಂತ ನಿಮಗೆ ಅನಿಸ್ತದೆ? ಟ್ರಾಫಿಕ್ ಪೊಲೀಸ್ ಇರಬೇಕು, ಆದರೆ ಟ್ರಾಫಿಕ್ ಪೊಲೀಸ್ ಎಷ್ಟು ಗಂಟೆ ತನಕ ಇರ್ಬೋದು? ಇಡೀ 24 ಗಂಟೆ ಇರ್ಬೋದು. ಇದು 24 ಗಂಟೆ ಅದು ಕೇಸ್, 1-2-3 ಗಂಟೆದಲ್ಲ, 24 ಗಂಟೆ ಅದು ಕೇಸ್. ಸೀದಾ ಹೋಗುದು, ಆಚೆಯಿಂದ ಒಬ್ಬ ಕ್ರಾಸ್ ಆಗುತ್ತೆ. ಕೆಲವರಿಗೆ ಟೈಮಿಂಗ್ಸ್ ಸಹ ಗೊತ್ತಿಲ್ಲ. ಎಂತ ಒಂದು ಅಡ್ಜಸ್ಟ್ಮೆಂಟ್ ಟೈಮಿಂಗ್ಸ್ ಉಂಟಲ್ಲ, ಅದು ಗೊತ್ತೇ ಆಗೋದಿಲ್ಲ. ಅಂದರೆ ಅವರು ಒಂದೇ ಇದು ಅಂದರೆ ಹೋಗುದು. ಅವರು ಬೇರೆ ಊರಿನವರು ಸಹ ಆಗಿರ್ಬೋದು. ಕೇರಳದಿಂದ ಬರುವವರು ಹೈಯೆಸ್ಟ್ ನಮ್ಮ ಏರ್ಪೋರ್ಟಿಗೆ ಬರುವವರು, ಅಲ್ಲಿ ಸಪೂರರು, ಇಲ್ಲಿ ತೋರ ಅವರಿಗೆ ಒಂದು ಭಾರಿ ಒಂದು ಸ್ಪೀಡ್. ಮತ್ತು ಕೆಲವು ಒಂದು 5-6 ಹುಡುಗರು ಕಂಡಪಟ್ಟೆ ಅವರದೊಂದು ರೇಸ್, ಕಾಲೇಜ್ ಹುಡುಗರು ಅವರದೊಂದು ರೇಸ್. ಎಂತ ಹೀಗೆ ವೀಲೆ ಎಲ್ಲ ಮಾಡಿ ಎಂತ ಏನು ಮಾಡೋದು? ಎಲ್ಲ ಬ್ಯಾರಿಕೇಡ್ ಇಟ್ಟು ಒಂದು ಗಾಳಿ ಬಂದಾಗೆಲ್ಲ ಡಿಮ್ಮ ಬಿತ್ತದು, ಅದು ಯಾರಾದರೂ ವೆಹಿಕಲ್ಗೆ ಬಿದ್ದು ಅವನು ಬಿತ್ತದು. ಇಂಥದ್ದೆಲ್ಲ ನಾವು ನೋಡಿದ್ದೇವೆ. ಒಂದು ಚೆನ್ನಾಗಿ ಮಾಡಿ ಅದಕ್ಕೆ ಒಂದು ಏನಾದರೂ ವ್ಯವಸ್ಥೆ ಮಾಡಬೇಕಪ್ಪ. ಆ ಬ್ಯಾರಿಕೇಡ್ಸ್ನೆಲ್ಲ ಒಳ್ಳೇದು ಇಡಬೇಕು. ಈಗ ಹೈವೇಯಲ್ಲಿ ಎಲ್ಲ ಇಡಬೇಕು, ಅಲ್ಲಿ ಏನಾಗ್ತದೆ ಹಾಗೆ ಇಲ್ಲಿ ಸಹ ಇಡಬೇಕು. ಮೊದಲೇ ಹೇಳಿದಂತೆ ಇದು ಜಂಕ್ಷನ್ ಅಂದ್ರೆ ವ್ಯಾಪಾರ ವಹಿವಾಟಿನ ಕೇಂದ್ರ. ಸಹಜವಾಗಿ ಜನರ ಓಡಾಟ ಹೆಚ್ಚಾಗಿರುತ್ತದೆ. ಏರ್ಪೋರ್ಟ್ ರೋಡ್ನಲ್ಲಿ ಮಿತಿ ಮೀರಿದ ವೇಗದಲ್ಲಿ ಸಾಗುವ ವಾಹನಗಳು ಇಲ್ಲಿಯ ಪಾದಚಾರಿ ಸಾಮಾನ್ಯ ನಾಗರಿಕರಿಗೆ ಪ್ರಾಣ ಭೀತಿಯನ್ನುಂಟು ಮಾಡುತ್ತಿರುತ್ತವೆ. ಪ್ರಾಣಹಾನಿ ಆಗಿಲ್ಲವೆಂಬ ಕಾರಣಕ್ಕೆ ಇದು ಅಪಘಾತ ವಲಯ ಅಲ್ಲವೆಂದು ನಿರ್ಲಕ್ಷಿಸಬೇಕಾಗಿಲ್ಲ. ಸಣ್ಣ ಪುಟ್ಟ ಅಪಘಾತಗಳನ್ನು ಈಗ ಗಂಭೀರವಾಗಿ ಪರಿಗಣಿಸಿದ್ದಾದರೆ ಭವಿಷ್ಯದಲ್ಲಿ ಆಗಬಹುದಾದ ಅಪಘಾತ ತಡೆಯುವ ಕೆಲಸವಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕಾಗಿದೆ. ಎಐಡಿ ಜಂಕ್ಷನ್ನಲ್ಲಿ ಬ್ಯಾರಿಕೇಡ್ ಹಾಕುವ ಮೂಲಕ ಅಪಘಾತ ತಡೆಯಬೇಕಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗಮನ ಹರಿಸಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮನ್ ನಿಶಾಂತ್ ಜೊತೆ ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.